ಓವರ್ ಬ್ರಿಡ್ಜ್ ಶ್ರೀ ಸ್ವಾಮಿ ಕೊರಗಜ್ಜ ಕಟ್ಟೆಗೆ ಸ್ಟೀಲ್ ಸುತ್ತು ಬೇಲಿನ ಆದಿ ಸಂಸ್ಥೆಯನ್ನು ಪಡೆದೊಪ್ಪುನ ಜಸ್ಟ್ ಬೇಕದ ಮಾಲಕಿರು ಶ್ರೀ ಪ್ರಕಾಶ್ ಮಲ್ಪಾದ ಕೊಡ್ತೇರು ಇಂಬೆರೆಗೆ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಬತ್ತಿರ್ದು ಶುಕ್ರವಾರ ಮಾನಾದಿಗಿನ ಸಂದಾಯಿರು ಶ್ರೀ ಕೊರಗಜ್ಜನ ಕಟ್ಟೆಡು ಪ್ರಾರ್ಥನೆ ಪೂಜೆ ನಡೆದಲು ಜಸ್ಟ್ ಬೇಕ್ದ ಶ್ರೀ ಪ್ರಕಾಶ್ ಸುತ್ತು ಬೇಲಿನ ರಿಬ್ಬನ್ ಬುಟ್ಪಾದು ತುಡರ್ ಬೆಳಗಾದು ಉದಿಪನ ಮಲ್ತೇರು ಈ ಪುರ್ತು ಶ್ರೀ ಪ್ರಕಾಶ್ ರೆಗ್ ಮಾನಾದ್ಗಿನ್ ಸಂದಾಯರು ಪರಶುರಾಮ ಸೃಷ್ಟಿ ನಾಗನಡೆ ಸರ್ಪಜಡೆ ಪಂಚವರ್ಣದ ಪುಂಚದ ಮನ್ನಡು ವಾರಾಣಿ ಕಾಲದ ಬದಲು ಭರತಕಾಲ ಮುಷ್ಟೌಟದ ಅನುಪಾದನೆ ಮಾಣಿಕ್ಯದ ಪರಲ ಬೆಳಗಾದ ಕೊಟ್ಟಿನ ಮಲ್ಲಮ್ಮಾಕಾರೆ ಅಂಚಿತ್ತಿನ ಪುಟ್ಟ ಪ್ರಕಾರವಾದ ಕರಿಗಂದೋಡು ಬೆಳಗಾ ಒಂದು ಕೊಡ್ದು ಅವೇತ ಕಾರ್ಯಕರ್ಜುರನ್ನು ಮಲ್ಪ ಅದು ಕೊಡ್ದು ಭಕ್ತರನ್ನು ಮುಲ್ಪ ಜನಮಂದಿರ ಸೇರಾದು ಕೊಡ್ದು ಮುಲ್ಪ ರಾಶಿದ ಕಾಲಾದಿ ಕಟ್ಟ ಸಿರಿಸಿಗಾರ ವೈಭೋಗದ ಸೇವೆ ವರ್ಷದ 16 ತಿಂಗಳು ಸಂಕ್ರಮಣ ಅಂಚನೆ ಮೂರು ಅಗಿಲು ಸೇವೆ ನಿತ್ಯ ನಿರಂತರವಾದ 19 ಕಟ್ಟು ಅಂಚಿತ್ತಿನ ಪುಟ್ಟಗಳಿಗೆ ಪ್ರಕಾರವಾದ ಪರಮಾತ್ಮ ಕೊರಗಜ್ಜ ನೊಂಜು ಕುಲ ಕುಟುಂಬೋಗಿ ಪುಟ್ಟ ಪ್ರಕಾರವಾದ ಅಖಿಲಮಲ್ಪುನಂಚಿನ ಪಂಜಿದ ಪಡ್ತ ಹುಟ್ಟುಪಟ್ಟು ಒಂಜಿ ಪಡೆಯನ್ನು ನಿಕ್ಲೆದಿಯದು ಆ ಪುಟ್ಟ ಪ್ರಕಾರವಾದ ಸೂತ್ರಗೊಂಜಿ ಬೇಲಿ ಪಂಪಿನಂಚಿನ ಕಟ್ಟು ಪ್ರಕಾರವಾದ ಇಂಥ ದಿನ ಹಾಕ್ಲಿಕ್ಕೆ ಕೊರ್ಪಿನಂಚಿನೊಂಜು ಯೋಗ ಈ ದೆತ್ತೊನ್ನಂಚಿನ ಭಾಗ್ಯ ಅಂಚಿತ್ತಿನ ಪೊತ್ತುಡು ಕುಲ ಕುಟುಂಬ ಕೊರ್ಪಿನಂಚಿನ ಈ ಪೊತ್ತಕಲಿಗೆ ಸೇವೆನ ಸಂಪೂರ್ಣವಾದ ಮಾಯಾಭಂಡಾರ ಸ್ವೀಕಾರ ಮತ್ತೊಂದು ಕಲಾಂಡಿ ನನದುಂಬುಗ ಅಕ್ಕಲನ ಕೋಪಿನಲ್ಪ ಬರ್ಪಿನಲ್ಪ ಅಕ್ಕಲಿನ ರಕ್ಷಣೆ ಮತ್ತೊಂದು ಅಕ್ಕಲ ಸಂಸ್ಥೆ ನಡ್ಡ ರೀತಿಯಲ್ಲಿ ಎತ್ತರ ಸ್ಥಾನ ಅಂತ ಬೆಳಗಾದು ಕೊಡ್ದು 4 ಕಾಸು ಉತ್ಪತ್ತಿ ಮತ್ತು ಕೊಡ್ದು ಅಕ್ಕಲಿಗೆ ನಡಪು ಸಾದಿನ ದಂಟನಿಲಕ ಮುಟ್ಟುಕು ಬಾಡನಿಲಕನೆ ವಾವಾ ವಿಚಾರ ಅಕ್ಕಲು ಎನ್ನುವರ ಅಕ್ಕಲು ಧರ್ಮತ್ತಿನ ಕೊರನಚಿನ ಸೇವೆಂದಿಗೆ ಫಲನು ಪಡಿನ ಲಪ್ಪಾದ ಕೊರಡು ಬಂದು ಪರಮಾತ್ಮ ಕೊರಗಜ್ಜದ ಪ್ರಾರ್ಥನೆ ಸೇವಾ ಸಂದೇಶ ಮತ್ತೊಂದು ಗೌರವ ಸಂದೇಶ ನನ್ನ ಒಂದು ಪುಟ್ಟ ಪ್ರಕಾರ ಮೂಚಿಕರಣ ಫಲ ಅಂಚನೆ ಕರಿಗಂಧ ಪಂಪಿನಂಚಿನ ತೀರ್ಮಾನ ಕಟ್ಟಡು ವೈದ್ಯ ಪಂಪಿನಂಚಿನ ಕಟ್ಟಡು ಬೆಂದಕ್ಕಲು ಆರೋಗ್ಯದ ಬೆಟ್ಟ ಸ್ಥಾನ ಕೊಡ್ದು ಪಂಜಿದ ಪಡೆಲಪ್ಪಾದ ಕೊಡ್ದು ವಾವಾ ವಿಚಾರ ಎನ್ನುವರ ಪುಸ್ತಕಗಳಿಗೆ ಪ್ರಕಾರವಾದ ಕೊರ್ನಂಚಿನ ಸೇವೆ ನೆಂಚೀರು ಮಾಯಾಭಂಡಾರ ಸ್ವೀಕಾರ ಮಂತೊಂದು ಸೆರಗೊಚ್ಚಿದ ಕೊರ್ಪಿನಂಚಿನ ಕರಿಗಂಧದ ಪ್ರಸಾದವನ್ನು ಹಾಕ್ಲಿಕ್ಕೆ ಕುಲ ಕುಟುಂಬಗಳು ನನ್ನ ಬೇಲಿ ಆದಂತ ಒಂದು ವಾವಾ ವಿಚಾರ ಎನ್ನುವರ ನಡಪು ಸಾದಿಡಕ್ಕಲು ಎಂದಿನ ಕೆಲಸ ಜಯಸಾರಥಿ ಮತ್ತು ಕೊಟ್ಟು ಕೊರ್ನಂಚಿನ ಪ್ರಸಾದ ಅಮೃತವಾದ ಫಲಿತಾದ ಕೊರಡು ಪರಮಾತ್ಮರ ಈ ಬಗ್ಗೆ ತೆರಿಪಾಯಿನ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಪ್ರಮುಖರು ಶ್ರೀ ರೋಹಿತ್ ಉಳ್ಳಾಲ್ ಜಸ್ಟ್ ಬೇಕ್ದ ಪ್ರಕಾಶರು ಶ್ರೀ ಕೊರಗಜ್ಜನ ಕಟ್ಟೆಗೆ ಸುತ್ತು ಬೇಲಿನ ಒದಗಾದು ಕೊಡ್ತೇರು ಶ್ರೀ ಕೊರಗಜ್ಜೆ ಅರೆಗು ಅರೆನ ಕುಟುಂಬಗು ನನಲಾತು ಎಡ್ಡೆ ಮಲ್ಪಡ ಪಣದ ಹಾರೈಸೇರು ಪ್ರೀತಿದ ಬಂಧುಲೆ ಕೊರಗಜ್ಜೆ ಪನ್ನಡ ಈ ತುಳುನಾಡ ಪರಶುರಾಮ ಸೃಷ್ಟಿಡು ನನ್ನ ಕಣ್ಣಗೆ
ಓವು ಸೊತ್ತು ತೋಜುಜ ಆ ಸೊತ್ತುನು ಎಂಕ್ಲೆ ತೋಜಾದು ಗೊರ್ಪಿನ ಮಾಯಕಾರೆ ಈ ಮನ್ನಡು ಅನೇಕ ವಿಚಾರಡು ಮಸ್ತು ಜನ ಭಕ್ತಿರ್ನಕ್ಕೆ ಬರ್ಪೇರು ಐಕ್ ಸಾಕ್ಷಿ ಚಿನ್ನ ಕೆಂಡ ಮುಲ್ಪ ಆಗೇಲ್ದ ಸಾಕ್ಷಿಡು ಐಟ್ ಆ ತಕ್ಕಲ ಆ ಕೆಲಸಗಳು ನಡತದಂಡು ಪಂಪಿನಂಚಿನ ತೀರ್ಮಾನ ಅಂಚಿತ್ತಿನ ಪೊರ್ತುಡು ಬೇರೆ ಭಕ್ತಿಯರಾದ ಬರ್ತೀನಿ ಇದೆ ಪ್ರಕಾಶನ್ನೇ ಆ ಬತ್ತದು ಜಸ್ಟ್ ಬೇಕಾದ ಒಂಜಿ ಅರ್ನೊಂಜಿ ಸಂಸ್ಥೆದ ನಡಪನಂಚಿನ ಪೊರ್ತುಡು ಒಂಜಿ ಎಣ್ಣೆಲ್ಲ ಸೇವೆ ಪಾಡು ಪಂಪಿನಂಚಿನ ತೀರ್ಮಾನ ಕೊರ್ನಂಚಿನ ಇಂಥ ಸೇವೆ ಆಂಡ ವಿಚಾರ ಅರ್ನ ಉಡಾಲಡು ಅರಗೇತು ಭಕ್ತಿ ಉಂಡು ಪಂಪಿನಿಂದ ತೋಜಾದು ಗೊತ್ತೇರು ಅಂಚಿತ್ತಿನ ಪೊರ್ತುಡು ಎಂಕ್ಲೆಲ್ಲ ಒಂಜಿ ಈ ಕ್ಷೇತ್ರಗಳಂಚಿನ ಒಂಜಿ ಸೂತ್ರ ಆವಡ್ತುನು ಒಂಜಿ ಸೂತ್ರಗೂ ಬೇಲಿತ್ತಿಂಡ ಅಂಡ ಅವು ಪರಿಪೂರ್ಣ ಅಂದು ಪಂಪಿನಂಚಿನ ಕಟ್ಟು ದಯಕೆಂಡ ಪ್ರತಿ ಒಂಜಿ ವಿಚಾರ ನಡಪನಂಚಿನ ಸಾಧ್ಯಡು ಅವು ಓಲೋಲು ಪೆರಬೆಲ್ಲ ಈ ಕೊಂಚ ಸರಿಯಾಗಿ ನಂಚಿನ ಒಂಜಿ ನಮ್ಮ ಗೇಟ್ ಇಂದ ಪಿಲ್ಲಾಡು ಅಂಚಿತ್ತಿನ ಪೊರ್ತು ಅವಿನ ಒದಗಾದು ಕೊಡ್ತೇರು ಆ ಒದಗಾದು ಕೊಡ್ತೀನಿ ಎಂಕಲು ಕೊರಗಜ್ಜ ಸೇವಾ ಸಮಿತಿ ಪರವಾದ ಇಡೀ ಆಕಲ ಕುಟುಂಬಗೂ ಎಂಕಲು ಸೊಲ್ಮೆ ಸಂದೇತ ಮಂತದಿಲ್ಲ ಶ್ರೀ ಕೊರಗಜ್ಜನ ಅನುಗ್ರಹಾರ್ದು ತನ್ನ ಅಮ್ಮೇರು ಸುತ್ತು ಬೇರಿನ ಒದಗಾದು ಕೊಡ್ತೇರು ಅಜ್ಜನ ಅನುಗ್ರಹ ಏಪಲ ಉಪ್ಪಡು ಪಂಡದು ಪ್ರಕಾಶ್ ರೇನ ಮಗೆ ಪ್ರಜ್ವಲ್ ಪ್ರಕಾಶ್ ಕೇನುಂಡೇರು. ಎಲ್ಲರಿಗೂ ನಮಸ್ಕಾರ. ಗೊತ್ತಿದ್ದ ಹಾಗೆ ಇಲ್ಲಿ ಓವರ್ಬ್ರಿಡ್ಜಲ್ಲಿರುವ ತುಂಬ ಕಾರಣಿಕೆಯ ಕೊರಗಜ್ಜ ದೈವದು ಒಂದು ತಂದೆಯವರಿಗೆ ಒಂದು ಮನಸ್ಸಿಗೆ ಬಂತು ಒಂದೇನಾದರೂ ಒಂದು ನಮ್ಮ ಕಡೆಯಿಂದ ಒಂದೇನಾದರೂ ಕಾಣಿಕೆ ಥರ ಕೊಡುವ ಅಂತ ಹೇಳ್ಕೊಂಡು ಸೊ ನಮ್ಮದು ಇಲ್ಲೇ ಜಸ್ಟ್ ಬೇಕ್ ಔಟ್ಲೆಟ್ ಇದೆ. ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ, ಎಲ್ಲವರ ಆಶೀರ್ವಾದದಿಂದನೇ ನಡೀತಾ ಉಂಟು. ಏನೋ ಒಂದು ಅವರ ಮನಸ್ಸಿಗೆ ಬಂತು ಇವತ್ತು ಒಂದು ಏನಾದರೂ ನಮ್ಮ ಕಡೆಯಿಂದ ಒಂದೇನಾದರೂ ಕೊಡಬೇಕಂತ. ಹಾಗೆ ಮಾತಾಡಿ ನಮಗೊಂದು ಅವಕಾಶ ಕೊಟ್ಟ ಮ್ಯಾನೇಜ್ಮೆಂಟಿಗೆ ತುಂಬ ಥ್ಯಾಂಕ್ಸ್. ಬೇಕು ಅಂತ ಆದರೂ ಸಹ ನಮ್ಮ ಕೈಯಿಂದ ಕೊಡಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ, ಅಂಥದ್ರಲ್ಲಿ ಅಜ್ಜ ನಮ್ಮ ಕೈಯಿಂದ ತೆಗೆಸಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಒಂದು ನಮ್ಮ ಪುಣ್ಯ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಕೊಟ್ಟ ಮ್ಯಾನೇಜ್ಮೆಂಟಿಗೆ ತುಂಬ ಥ್ಯಾಂಕ್ಸ್. ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಕಾಪಿಕಾಡ್, ಕಾರ್ಯದರ್ಶಿ ನವೀನ್ ಭಟ್ನಗರ, ಸ್ಥಾಪಕ ಸದಸ್ಯರು ರಾಜೇಶ್ ಕಾಪಿಕಾಡ್, ಶ್ರೀ ರವಿ ಉಳ್ಳಾಲ್, ಉದಯ್ ಉಳ್ಳಾಲ್, ಪ್ರವೀಣ್ ಕುಮಾರ್ ಜೆಪಿ, ತೇಜೇಶ್, ಯತೀಶ್, ಪದ್ಮನಾಭ, ಅರುಣ್ ಸಾಲ್ಯಾನ್, ರೂಪೇಶ್ ಭಟ್ನಗರ, ಸೋಮನಾಥ್, ತಿಮ್ಮಪ್ಪ ಉಳ್ಳಾಲ್, ಚಂದ್ರ ಮೆಂಡನ್ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಇದ್ದಾರೆ.